ದಕ್ಷಿಣ ಕನ್ನಡ ಜಿಲ್ಲೆಯ ಈ ವರ್ಷದ ಮೊದಲ ಕಂಬಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬಂಟ್ವಾಳ ಹೊಕ್ಕಾಡಿಗೋಳಿಯಲ್ಲಿ ನಡೆದಂತಹ ವೀರ ವಿಕ್ರಮ ಜೋಡುಕರೆ ಕಂಬಳ 10 ಹಲವು ರೋಮಾಂಚನಕಾರಿ ಘಟನೆಗೆ ಸಾಕ್ಷಿಯಾಗಿದೆ. ಈ ನಡುವೆ ಹೊಕ್ಕಾಡಿಗೋಳಿ ವೀರ ವಿಕ್ರಮ ಜೋಡುಕರೆ ಕಂಬಳ ಅದ್ದೂರಿಯಾಗಿ ಸಮಾಪನಗೊಂಡಿದೆ. ಕಂಬಳದಲ್ಲಿ ಕನೆ ಹಲಗೆ 2 ಜೊತೆ, ಅಡ್ಡೆ ಹಲಗೆ 7 ಜೊತೆ, ಹಗ್ಗ ಹಿರಿಯ 14 ಜೊತೆ, ನೇಗಿಲು ಹಿರಿಯ 29 ಜೊತೆ, ಹಗ್ಗ ಕಿರಿಯ 29 ಜೊತೆ, ನೇಗಿಲು ಕಿರಿಯ 92 ಜೊತೆ, ಒಟ್ಟು 173 ಜೋಡಿ ಕೋಣಗಳು ಭಾಗವಹಿಸಿದ್ವು. ಹಗ್ಗ ಹಿರಿಯ ವಿಭಾಗದಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ಯೆ ಮತ್ತು ಬಿ ಕೋಣಗಳು ಪ್ರಥಮ, ದ್ವಿತೀಯ ಪ್ರಶಸ್ತಿಯನ್ನು ಪಡೆದಿದೆ. ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು.